ತುಳುನಾಡ ಸಂಜೀವಿನಿ ಸಂಸ್ಥೆಯ ವತಿಯಿಂದ ಮೂಡಬಿದ್ರೆ ಸ್ಫೂರ್ತಿ ವಿಶೇಷ ಮಕ್ಕಳ ಶಾಲೆಗೆ 6 ತಿಂಗಳಿಗೆ ಬೇಕಾಗುವಷ್ಟು ಆಹಾರ ಸಾಮಗ್ರಿಗಳನ್ನು ವಿತರಿಸಲಾಯಿತು. ತುಳುನಾಡ ಸಂಜೀವಿನಿ ಸಂಸ್ಥೆಯ ಸ್ಥಾಪಕ ಮಹೇಂದ್ರ ಕಾಶಿ ಸಹಿತ ಪದಾಧಿಕಾರಿಗಳು ಆಹಾರ ಸಾಮಗ್ರಿಗಳನ್ನು ಶಾಲೆಗೆ ವಿತರಿಸಿದರು. ನಂತರ ಮಾತನಾಡಿದ ಮಹೇಂದ್ರ ಕಾಶಿ ಅವರು, ಸರ್ಕಾರಿ ಸೌಲಭ್ಯ ವಂಚಿತ ಸಂಘ ಸಂಸ್ಥೆಗಳಿಗೆ ದೈನಂದಿನ ಸಾಮಗ್ರಿ ಕೊಡುವ ಕೆಲಸ ನಮ್ಮ ಸಂಸ್ಥೆ ಮಾಡ್ತಾ ಇದೆ. ಭಿನ್ನ ಸಾಮರ್ಥ್ಯದ ಮಕ್ಕಳ ಬದುಕು ರೂಪಿಸೋದು ಸಾಮಾನ್ಯ ಕೆಲಸವಲ್ಲ. ಅಂತಹ ಕೆಲಸವನ್ನ ಸ್ಫೂರ್ತಿ ಶಾಲೆ ಮಾಡ್ತಾ ಇರೋದು ಆದರ್ಶ ಹಾಗೂ ಪುಣ್ಯದ ಕೆಲಸ ಎಂದರು. ಸಂಸ್ಥೆಗಳಿಗೆ ದೈನಂದಿನ ಸಾಮಗ್ರಿ ಕೊಡಬೇಕು ಅಥವಾ ಅವರಿಗೆ ಬೇಕಾಗಿರುವಂತಹ ವ್ಯವಸ್ಥೆಯನ್ನು ಮಾಡಿಕೊಡಬೇಕಾಗುವುದು ಆ ಹಂತದಲ್ಲಿ ಒಂದು ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ. ಇವತ್ತು ಒಂದೇ ದಿವಸ 3 ಕಡೆಗಳಲ್ಲಿ ದೈನಂದಿನ ಸಾಮಗ್ರಿ ವಿತರಣೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸಂಸ್ಥೆ ಕಾರ್ಯಕರ್ತರು ಮುಖ್ಯ ಕಾರಣ ಅಂತ ಹೆಮ್ಮೆ ಆಗುತ್ತೆ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಸ್ವಾರ್ಥ ಚಿಂತನೆ ಇಲ್ಲದೆ ಸಮಾಜಕ್ಕೆ ಸೇವೆ ಮಾಡ್ತಾ ಬಂದಿದ್ದಾರೆ. ಯಾವುದೇ ವಿಷಯದಲ್ಲಿ ನಾವು 2 ಸಲ ಹೇಳಿಕೆ ಇಲ್ಲ. ಒಂದು ಕಡೆಯಲ್ಲಿ ದೈನಂದಿನ ಸಾಮಗ್ರಿ ಕೊಟ್ಟಿದೆ, ಇನ್ನೊಂದು ಬಡ ಕುಟುಂಬ ಇದೆ ಅಂತ ಹೇಳುವಾಗ ನನಗಿಂತ ಸ್ಪೀಡ್ ಆಗಿ ಬಂದು ಅವರೇ ದೈನಂದಿನ ಸಾಮಗ್ರಿಯನ್ನು ಕಲೆಕ್ಟ್ ಮಾಡುವ ಕೆಲಸ ಮಾಡ್ತಾರೆ. ತುಂಬಾ ಹೆಮ್ಮೆ ಆಗುತ್ತೆ ನಮ್ಮ ಸಂಸ್ಥೆಯ ಬಗ್ಗೆ ಮಾತಾಡಿದ್ದು ಕೂಡ. ಅದೇ ರೀತಿ ಸೌಲಭ್ಯ ಕೆಲವರು ಮಾಡುವಂತಹ ಒಂದು ಕೆಲಸದ ಬಗ್ಗೆ ನಮಗೆ ತುಂಬಾ ಹೆಮ್ಮೆ ಇದೆ. ಯಾಕಂತ ಹೇಳಿದ್ರೆ ಈ ಮಕ್ಕಳ ಭವಿಷ್ಯವನ್ನು ರೂಪಿಸುವುದು ಅಷ್ಟು ಸಾಮಾನ್ಯವಾದ ಕೆಲಸವಲ್ಲ. ಇಲ್ಲಿಯ ಶಿಕ್ಷಕ ಬಂಧುಗಳು ಗುರುಗಳಿಗೆ ಯಾವ ಪದವಿಯಿಂದ ವರ್ತಿಸಬೇಕು, ಯಾವ ಸೇವೆ ಮಾಡುವಂತಹ ಶಕ್ತಿಯನ್ನು ದೇವರ ಅನುಗ್ರಹಿಸಿ ಅಂತ ಸ್ಫೂರ್ತಿ ಶಾಲೆಯ ಮುಖ್ಯಸ್ಥ ಪ್ರಕಾಶ್ ಶೆಟ್ಟಿಗಾರ್ ಮಾತನಾಡಿ, ಸಾಮಾಜಿಕ ತಾಣಗಳ ದುರ್ಬಳಕೆಯಾಗ್ತಾ ಇರುವ ಈ ಸಂದರ್ಭದಲ್ಲಿ ಅದನ್ನು ಬಳಸಿ ಸಮಾಜ ಸೇವೆಯನ್ನ ಮಾಡ್ತಾ ಇರುವ ತುಳುನಾಡ ಸಂಜೀವಿನಿ ಬಳಗದ ಸೇವೆ ಅನನ್ಯ ಎಂದರು. ಈ ತುಳುನಾಡ ಸಂಜೀವಿನಿ ಆಗಿರ್ಬೋದು, ಇಂಥ ಹಲವು ಯುವ ಸಂಘಟನೆಗಳಿವೆ. ಹಾಗೆ ಈ ವಾಟ್ಸ್ಆಪ್ ಅಥವಾ ಫೇಸ್ಬುಕ್ ಈ ಸಾಮಾಜಿಕ ಜಾಲತಾಣಗಳನ್ನು ಮಾಡಬಹುದಂತ ಹೇಳುವುದನ್ನು ಇವರಿಂದ ನೋಡಿ ಕರೆದು. ಯಾಕಂದ್ರೆ ಈಗ ಹೇಳಿದ್ರೆ ನಮ್ದು 3 ವರ್ಷ ಆಯ್ತು. 3 ವರ್ಷ ಸ್ಟಾರ್ಟ್ ಮಾಡುವಾಗ ನಾವು ವಾಟ್ಸ್ಆಪ್ ಮುಖಾಂತರ ಗ್ರೂಪ್ ಮಾಡಿದ್ರು. ಈಗ ಇವತ್ತಿಗೆ 100 ಜನ ಬೆಂಬಲಿದ್ದಾರೆ ಅಂತ ಹೇಳಿ. ಅದೇ ಉತ್ತಮವಾದ ಕೆಲಸ. ಇವತ್ತು ಈ ನಮ್ಮ ಶಾಲೆಯನ್ನು ಗುರುತಿಸಿ ಈ ಮಕ್ಕಳಿಗೆ ದೈನಂದಿನ ಸಾಮಗ್ರಿ ವಿತರಿಸಿಗೆ ಬಂದಿದ್ದೀರಾ, ತುಂಬಾ ಸಂತೋಷ ಆಗ್ತಾ ಉಂಟು. ಯಾಕಂದ್ರೆ ಇಂಥ ಸಂಸ್ಥೆಗಳು ಗುರುತಿಸಿ ಅಥವಾ ಯಾರು ದುರ್ಬಲ ಇರ್ತಾರೆ ಅಥವಾ ಯಾರು ತುಂಬಾ ಆರ್ಥಿಕವಾಗಿ ಹಿಂದುಳಿದಾಗಿದ್ದಾರೆ ಅಂತ ನಾನು ಕೇಳಬೇಕೆ. ಯಾಕಂದ್ರೆ ಯಜಮಾನಿಗಳ ಕುಟುಂಬಕ್ಕೆ ಇವರು ತಿಂಗಳು ಪ್ರತಿ ಅವರ ದೈನಂದಿನ ಸಾಬೂನು, ಕಾಲ್ಗೇಟ್, ಬಟ್ಟೆ ಪ್ರತಿಯೊಂದು ವಸ್ತುಗಳನ್ನು. ತುಳುನಾಡ ಸಂಜೀವಿನಿ ಸಂಸ್ಥೆಯ ಅಧ್ಯಕ್ಷ ಗಣೇಶ್ ಕಾಲ್ಸ್ಟ್ರೀಟ್, ಕಾರ್ಯದರ್ಶಿ ಮಹೇಶ್ ಉಪ್ಪಿನಂಗಡಿ, ಸಂಸ್ಥೆಯ ಸ್ಥಾಪಕ ಪ್ರಮುಖರಾದ ರಾಹುಲ್ ಮಂಗಳೂರು, ದೇವಿಪ್ರಸಾದ್ ವಾಮಂಜೂರು, ವಿಕಾಸ್ ವಾಮಂಜೂರು ಮತ್ತಿತರರು ಉಪಸ್ಥಿತರಿದ್ದರು.